ಪಂಚರತ್ನ ಯೋಜನೆಯ ರಥಯಾತ್ರೆಯೊಂದಿಗೆ ಪಾವಗಡಕ್ಕೆ ಆಗಮಿಸಿದ ಕುಮಾರಸ್ವಾಮಿ ಪಾವಗಡದಲ್ಲಿ 2023ರ ಜೆಡಿಎಸ್ ಅಭ್ಯರ್ಥಿ ಕೆಎಂ ತಿಮ್ಮರಾಯಪ್ಪ ಎಂಬುದಾಗಿ ಬಹಿರಂಗವಾಗಿ ಘೋಷಣೆ ಮಾಡಿದರು ಮತ್ತು ರಾಜ್ಯದಲ್ಲಿ 2023ಕ್ಕೆ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಪಾವಗಡ ತಾಲೂಕು ಸಮಗ್ರ ಅಭಿವೃದ್ಧಿಗೆ ಹಾಗೂ ಆರ್ಥಿಕವಾಗಿ ಸದೃಢವಾಗಲು ಶ್ರಮಿಸುತ್ತೇವೆಂದು ಆಶ್ವಾಸನೆ ನೀಡಿದರು. ಈ ಭಾಗದ ಜನರಿಗೆ ಫ್ಲೋರೈಡ್ ಮುಕ್ತ ನೀರು ಕೊಡುವ ಯೋಜನೆ ಶಾಶ್ವತವಾಗಿ ನೀಡಲಾಗುವುದು. ಪಾವಗಡ ಪಟ್ಟಣದ ಮುಖಂಡ ತಿಮ್ಮರಾಜುರವರ ಮನೆಯಲ್ಲಿ ಮಧ್ಯಾಹ್ನದ ಊಟ ಸೇವಿಸಿ ನಂತರ ತುಮಕೂರು ರಸ್ತೆಯಲ್ಲಿರುವ 42 ಅಡಿಗುಳ್ಳ ಕನಕದಾಸರ ಪ್ರತಿಮೆಗೆ ಬೃಹತ್ ಆಕಾರದ ಕಂಬಳಿ ಹಾರ ಹಾಕಿ ನಂತರ ಸನೇಶ್ವರ ಸರ್ಕಲ್ನಲ್ಲಿ ಈ ಭಾಗದಲ್ಲಿ ಜೆಡಿಎಸ್ ಅಭ್ಯರ್ಥಿ ಕೆಎಂ ತಿಮ್ಮರಾಯಪ್ಪ ಅವರನ್ನು ಗೆಲ್ಲಿಸುವ ಮೂಲಕ ರಾಜ್ಯದಲ್ಲಿ ಜೆಡಿಎಸ್ ಸರ್ಕಾರ ರಚಿಸಲು ನಿಮ್ಮೆಲ್ಲರ ಆಶೀರ್ವಾದ ಮುಖ್ಯ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಪಾವಗಡ ಘಟಕ ಸರ್ಕಾರಿ ನೌಕರರು ಎಚ್.ಡಿ. ಕುಮಾರಸ್ವಾಮಿಯವರಿಗೆ OPS ವಜಾಗೊಳಿಸಲು ಮನವಿ ಪತ್ರ ಸಲ್ಲಿಸಿದರು. ಈ ಭಾಗದಲ್ಲಿ 15,000 ಕುಟುಂಬಗಳಿಗೆ 82 ಕೋಟಿ ಸಾಲ ಮನ್ನಾ ಮಾಡಲಾಗಿದೆ. 15,000 ಕುಟುಂಬದ ಸದಸ್ಯರು 60,000 ಆಗುತ್ತಾರೆ. ಅವರು ಮತ ಹಾಕಿದರೆ ಸಾಕು, ಈ ಭಾಗದಲ್ಲಿ ಜೆಡಿಎಸ್ ಅಭ್ಯರ್ಥಿ ಗೆಲ್ಲುವುದು ಸಾಧ್ಯ. ರಾಜ್ಯದಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ಬರುವ ನಿರೀಕ್ಷೆ ಇದ್ದು ಸಂಪೂರ್ಣ ಸರ್ಕಾರ ರಚನೆಯಾದ 24 ಗಂಟೆಗಳಲ್ಲಿ ಸ್ತ್ರೀ ಶಕ್ತಿ ಸಂಘಗಳ ಸಂಪೂರ್ಣ ಸಾಲವನ್ನ ಮನ್ನಾ ಮಾಡಿ ಹೆಣ್ಣು ಮಕ್ಕಳನ್ನು ಋಣಮುಕ್ತರನ್ನಾಗಿ ಮಾಡಲಾಗುವುದೆಂದು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಘೋಷಿಸಿದರು. ಈ ಕ್ಷೇತ್ರದ ಋಣ ನಮ್ಮ ಮೇಲಿದೆ. ಕಳೆದ ಬಾರಿ ಪಾವಗಡ ಅಭಿವೃದ್ಧಿಗೆ ಮುಂದಾಗುವಾಗಲೇ ನನ್ನ ಸರ್ಕಾರವನ್ನು ಕುತಂತ್ರದಿಂದ ಕಿತ್ತು ಹಾಕಿದರು. ಆದರೂ 25,000 ಕೋಟಿ ಸಾಲ ಮನ್ನಾ ಮಾಡಿದ್ದು ಕ್ಷೇತ್ರಕ್ಕೆ 82 ಕೋಟಿ ಅನುದಾನದ ಜೊತೆಗೆ ಕೈಗಾರಿಕಾ ವಲಯ ಮಂಜೂರು ಮಾಡಿದೆ ಎಂದರು. ಈಗ ನನಗೆ 2 ಬಾರಿ ಹೃದಯ ಚಿಕಿತ್ಸೆಯಾಗಿದ್ದರೂ ಬಡವರ ಬದುಕು ಹಸನುಗೊಳಿಸಲು ದಿನದ 18 ಗಂಟೆ ಹೋರಾಟ ಮಾಡುತ್ತಿದ್ದೇನೆ. ಪಂಚರತ್ನ ಯೋಜನೆಯ ಮೂಲಕ ಎಲ್ಲರಿಗೂ 50 ಲಕ್ಷದವರೆಗೂ ಉಚಿತ ಆರೋಗ್ಯ ರಕ್ಷೆ, ಮಕ್ಕಳಿಗೆ 1ರಿಂದ 12ನೇ ತರಗತಿಯವರೆಗೂ ಉಚಿತ ಶಿಕ್ಷಣ, ಯುವ ಜನತೆಗೆ ಉದ್ಯೋಗ, ಪ್ರತಿ ಕುಟುಂಬಕ್ಕೂ 10 ಲಕ್ಷದ ಮನೆ ಹಾಗೂ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ 24/7 ಸುಸಜ್ಜಿತ ಆಸ್ಪತ್ರೆಯನ್ನು ಆರಂಭಿಸುವ ಯೋಜನೆಯನ್ನು ಹಾಕಿಕೊಂಡಿದೆ. ಈ ಬಗ್ಗೆ ಸರ್ಕಾರಕ್ಕೆ ಚಾಟಿ ಬೀಸುತ್ತೇನೆ ಎಂದರು. ಈ ಬಾರಿ ಧರ್ಮ ಜಾತಿ ಬಿಟ್ಟು ಈ ನಿಮ್ಮ ಮನೆ ಮಗನಿಗೆ ಈ ಯೋಜನೆಗಳ ಜಾರಿಗೆ ನನಗೆ ಆಶೀರ್ವಾದವನ್ನು ಮಾಡಿ ಎಂದರು. ಪಂಚರತ್ನ ಯೋಜನೆಯ ರಥಯಾತ್ರೆಯೊಂದಿಗೆ ಪಾವಗಡಕ್ಕೆ ಆಗಮಿಸಿದ ಅವರನ್ನು ಗಡಿಭಾಗದಿಂದಲೂ ಮಹಿಳೆಯರು ಆರತಿ ಮಾಡಿದರೆ ಕಾರ್ಯಕರ್ತರು ಹೂವಿನ ಸುರಿಮಳೆಯೊಂದಿಗೆ ಸ್ವಾಗತಿಸಿದರು. ಡಿಸಿಸಿ ಬ್ಯಾಂಕಿನಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಸಾಲವಿದ್ದು ಬ್ಯಾಂಕ್ ಅನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಏನಾದರೂ ಸರಿ, ಈ ಸಾಲವನ್ನು ಸಹ ನಮ್ಮ ಸರ್ಕಾರ ರಚನೆಯಾದ 24 ಗಂಟೆಗಳಲ್ಲಿ ಸಂಪೂರ್ಣ ಸಾಲ ಮನ್ನಾ ಮಾಡಿ ಈ ನಾಡಿನ ಹೆಣ್ಣು ಮಕ್ಕಳನ್ನ ಋಣಮುಕ್ತರನ್ನಾಗಿ ಮಾಡ್ತೀನಿ. ಜೊತೆಗೆ 65 ವರ್ಷ ತುಂಬಿದ ವೃದ್ಧರಿಗೆ 5,000 ಮಾಶಾಸನ ನೀಡಿ ಗೌರವ ನೀಡಲಾಗುವುದು ಎಂದರು. ಈ ವೇಳೆ ಶಾಸಕ ಕೆಎಂ ತಿಮ್ಮರಾಯಪ್ಪ, ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ RC ಅಂಜಿನಪ್ಪ, ಸೊಗಡು ವೆಂಕಟೇಶ್, ತಿಮ್ಮರೆಡ್ಡಿ, YNH ಹೋಬಳಿ ಅಧ್ಯಕ್ಷ ಸತ್ಯನಾರಾಯಣ, ಲೆಫ್ಟ್ ನಾಗರಾಜ, ರಾಮಚಂದ್ರಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹನುಮಕ್ಕ, ಮುಖಂಡರಾದ ನಾಗಲಾಪುರ ರೆಡ್ಡಿ ಮಂಜುನಾಥ, ಲೆಜೆಂಡ್ ವೆಂಕಟೇಶ್, ಓಬಳೇಶ್ ಸೇರಿದಂತೆ ಸಾವಿರಾರು ಜನ ನಾಗಲಾಪುರ ಹಾಗೂ ತಾಲೂಕಿನ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು. ವರದಿ ನಂದೀಶ್ ನಾಯ್ಕ್, ಪಾವಗಡ. ಅಭಿಮಾನಿ ಬಂಧುಗಳೇ ಮತ್ತು ನಮ್ಮ ಎಚ್.ಡಿ. ಕುಮಾರಸ್ವಾಮಿ ಶಾಂತ ರೀತಿಯಿಂದ ವರ್ತಿಸಿ ಅವ್ರು ಬಂದಿರತಕ್ಕಂಥ ಉದ್ದೇಶವನ್ನ ತಮ್ಮಗಳ ಗಮನಕ್ಕೆ ತರಲಿಕ್ಕೆ ಅವರು ಬಯಸ್ತಾ ಇದ್ದಾರೆ. ಈ ರಾಜ್ಯ ಕಂಡಂತ ಒಂದು ಉತ್ತಮ ನಾಯಕ ಅಂದ್ರೆ ನಮ್ಮ ಎಚ್.ಡಿ. ಕುಮಾರಸ್ವಾಮಿ ಅವರು ತಾವೆಲ್ಲರೂ ಕೂಡ ಮರೆಯಬಾರದು. ಕಾರಣ ಅಂದ್ರೆ ರೈತರ ಪರ, ದಲಿತರ ಪರ ಮತ್ತು ಎಲ್ಲಾ ರೀತಿಯಲ್ಲೂ ಕೂಡ ಇವರು ಮುನ್ನಡೆತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇವರು ಅನೇಕ ರೀತಿಯ ಕೊಡುಗೆಗಳನ್ನು ನಮ್ಮ ರಾಜ್ಯದಲ್ಲಿ ಕೊಟ್ಟಿದ್ದಾರೆ. ಇವರ ಅನಾವಧಿಯಲ್ಲಿ ಕೊಟ್ಟಿರ್ತಕ್ಕಂಥ ಅನೇಕ ಕೊಡುಗೆಗಳು ತರಲಿಕ್ಕೆ ಈಗ ನಮಗೆ ಬಹಳಷ್ಟು ಸಮಯ ಬೇಕಾಗುತ್ತೆ. ನಾನು ಕರಪತ್ರದ ಮುಖೇನ ಅನೇಕ ಕಾರ್ಯಕ್ರಮ ಸಭೆಗಳು ತಮ್ಮ ಗಮನಕ್ಕೆ ತಂದಿದ್ದೇನೆ. ಅವ್ರು ಕೊಟ್ಟಂತ ಅನೇಕ ಕಾರ್ಯಕ್ರಮಗಳು ಬಹಳ ಪ್ರಮುಖವಾದಂಥ ಕಾರ್ಯಕ್ರಮ ಶಿಕ್ಷಣ ವ್ಯವಸ್ಥೆಯನ್ನು ಬದಲಾವಣೆ ಮಾಡಲಿಕ್ಕೆ
ಅವರ ಕಾಲದಲ್ಲಿ 1200 ಹೈಸ್ಕೂಲ್ಗಳನ್ನ ತೆರೆದಿರ್ತಕ್ಕಂಥದ್ದು ಒಂದು ದೊಡ್ಡ ನಿದರ್ಶನ ಇದೆ. ಜೂನಿಯರ್ ಕಾಲೇಜುಗಳು, ಫಸ್ಟ್ ಗ್ರೇಡ್ ಕಾಲೇಜುಗಳು, 166 ಫಸ್ಟ್ ಗ್ರೇಡ್ ಕಾಲೇಜುಗಳನ್ನ ತೆಗೆದಿರ್ತಕ್ಕಂಥ ನಮ್ಮ ಒಂದು ಇವತ್ತು ನಮ್ಮ ಕಣ್ಣಾರೆ ಕಂಡಿರ್ತಕ್ಕಂಥ ಒಂದು ಸತ್ಯ. ಅವನು ಅಷ್ಟೇ ಅಲ್ಲ, ಇನ್ನು ಅನೇಕ ಬಡವರ ಪರವಾಗಿ ನಮ್ಮ ಸರಾಯಿಯನ್ನ ನಿಲ್ಲಿಸಿದ್ರು, ಲಾಟ್ರಿಯನ್ನ ನಿಲ್ಲಿಸಿದ್ರು, ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಜಾರಿಗೆ ತಂದರು. ಮತ್ತು ಇವತ್ತು ಸಾಲ ಮನ್ನಾ ಮಾಡಿ ಇಡೀ ರಾಷ್ಟ್ರದಲ್ಲಿ ಯಾರು ಮಾಡಿರ್ತಕ್ಕಂಥ ಒಂದು ಸಾಲ ಮನ್ನಾವನ್ನ 25,000 25 ಕೋಟಿ ಸಾಲ ಮನ್ನಾವನ್ನು ಮಾಡಿ ಇವತ್ತು ನಿಮ್ಮ ಮುಂದೆ ವಾಗ್ದಾನ ಪಡೆಯಲಿಕ್ಕೆ ಬಂದಿದ್ದಾರೆ. ಪಂಚರತ್ನವನ್ನ ಈ ರಾಜ್ಯದಲ್ಲಿ ಜಾರಿ ಮಾಡಲಿಕ್ಕೆ ಬಂದಿದ್ದಾರೆ. ಪಂಚರತ್ನ ಏನು ಅಂತ ಹೇಳ್ಬಿಟ್ಟು ಅವರೇ ವಿವರಣೆ ಮಾಡ್ತಾ ಇದ್ದಾರೆ. ಸಮಯಾವಕಾಶದ ಅಭಾವ, ನಾವಿನ್ನು ಅರಸೀಕೆರೆಗೆ ಹೋಗ್ಬೇಕು, ಇನ್ನು 16 ಹಳ್ಳಿಗಳನ್ನು ನಾವು ಭೇಟಿ ಮಾಡಿದ್ದೀರ. ಇಡೀ ಸುಮಾರು ನಾನು ಎಂದೂ ಕಂಡರಿದಂತ ಈ ಒಂದು ಜನಸ್ತೋಮವನ್ನ ವೈರಸ್ಕೋಟೆಯಲ್ಲಿ ಇವತ್ತು ನಾವು ಕಂಡು ಇನ್ನು ನಮ್ಮೆಲ್ಲ ಕಾರ್ಯಕರ್ತರು ಬಂದು ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದೀರಾ. ಈಗಾಗಲೇ ಕುಮಾರಣ್ಣವರು ಹೇಳಿದ್ದಾರೆ, ದಯವಿಟ್ಟು ನೀವು 23ರ ಚುನಾವಣೆಯಲ್ಲಿ ಜಾತ್ಯತೀತ ಜನತಾದಳವನ್ನು ಬೆಂಬಲಿಸುವುದರ ಮುಖೇನ ಈ ತಾಲೂಕಿನಿಂದ ಜನತಾದಳದ ಅಭ್ಯರ್ಥಿಯನ್ನು ಗೆಲ್ಲಿಸಿ ವಿಧಾನಸಭೆಗೆ ಕಳಿಸಿದರೆ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಶತಸಿದ್ಧ. ಯಾರು ಕೂಡ ಮುಖ್ಯಮಂತ್ರಿಯನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಇವರು ಮುಖ್ಯಮಂತ್ರಿ ಆಗೋದು ಶತಸಿದ್ಧ. ನಾವೆಲ್ಲರೂ ಕೂಡ ಜನತಾದಳ ಪಕ್ಷಕ್ಕೆ ನನಗೆ ಮತವನ್ನು ಕೊಟ್ಟು ಜಯಶೀಲನಾಗಿ ಮಾಡ್ಬೇಕಂತ ಹೇಳಿ ನಮ್ಮಲ್ಲಿ ಸವಿನಯ ಪ್ರಾರ್ಥನೆ ಸಲ್ಲಿಸಿ ಕುಮಾರಣ್ಣವರು ಮಾತಾಡ್ತಾರೆ. ದಯವಿಟ್ಟು ಎಲ್ಲ ಶಾಂತ ರೀತಿಯಿಂದ ತಾವನ್ನು ವರ್ತ ಮಾಡ್ಕೊಂಡು ನಾನು ನಿಮ್ಮಲ್ಲಿ ಕೇಳ್ತೀನಿ. ಎಲ್ಲ ಆತ್ಮೀಯ ಹಿರಿಯರು, ತಾಯಂದಿರು, ವಿಶೇಷವಾಗಿ ನಮ್ಮ ಯುವಕ ಸ್ನೇಹಿತರು, ಏನು ಉತ್ಸಾಹದಲ್ಲಿ ಬಂದಿದ್ದೀರಿ, ದಯವಿಟ್ಟು ಒಂದು 15-20 ನಿಮಿಷಗಳ ಕಾಲ ಯಾರು ತಾವು ಶಿಳ್ಳೆ ಹಾಕೋದು, ಜೈಕಾರ ಹಾಕೋದು, ದಯವಿಟ್ಟು 15 ನಿಮಿಷ ವಿರಾಮ ಕೊಡಿ. ಕೈ ಮುಗಿದು ಬೇಡ್ಕೊತೀನಿ. ತಾವೇನು ಸೇರಿದ್ದೀರಿ, ನಾನು ಅದಕ್ಕೆ ಒಂದು 2-3 ಇವತ್ತು ನಿಮ್ಮ ಮುಂದೆ ಸಮಜಾಯಿಷಿ ಹೇಳ್ತೇನೆ. ತೀರ್ಮಾನಗಳು ನಿಮ್ಮದು. ಇವತ್ತು ಯಾವೊಂದು ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಕಷ್ಟಪಟ್ಟು ದುಡಿಮೆಯನ್ನು ಮಾಡ್ತಾ ಇದ್ದೀರಿ, ನಿಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಉತ್ತಮವಾದಂಥ ಶಿಕ್ಷಣ ಕೊಡ್ತಾ ಇಲ್ಲ ಅಂತ ಹೇಳಿ ತಾವುಗಳು ಇವತ್ತು ಖಾಸಗಿ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನು ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ. ಹಲವಾರು ಹಳ್ಳಿಗಳಿಗೆ ವಾಹನಗಳು ಬಂದು ಖಾಸಗಿ ಶಾಲೆಗೆ ಕರ್ಕೊಂಡು ಹೋಗ್ತಾರೆ. ಇವತ್ತು ಅಂಥ ಒಂದು ಪರಿಸ್ಥಿತಿನಲ್ಲಿ ನಿಮ್ಮ ಕುಟುಂಬದ ಮಕ್ಕಳಿಗೆ ಪ್ರತಿ ವರ್ಷಕ್ಕೆ ಖಾಸಗಿ ಶಾಲೆಗೆ 45,000 ರಿಂದ 50,000 ರೂಪಾಯಿಗಳು, 1 ಲಕ್ಷ ರೂಪಾಯಿಗಳನ್ನು ಕಟ್ಟಬೇಕಾದಂಥ ಅನಿವಾರ್ಯತೆ ಈ ಬಡ ಕುಟುಂಬ ಮೇಲಿದೆ. ಇದೆಲ್ಲವನ್ನು ಗಮನಿಸಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಕೇಂದ್ರದಲ್ಲಿ 6,000 ಗ್ರಾಮ ಪಂಚಾಯಿತಿಗಳೇನಿದ್ದಾವೆ, ಆ ಗ್ರಾಮ ಪಂಚಾಯಿತಿಗಳಲ್ಲಿ UKG ಇಂದ 12ನೇ ತರಗತಿಯವರೆಗೆ ಇವತ್ತು ಉಚಿತವಾಗಿ ಎಲ್ಲ ಮಕ್ಕಳು, ಬಡವರಿರಲಿ ಶ್ರೀಮಂತರಿರಲಿ, ತಾರತಮ್ಯ ಇಲ್ಲದೆ ಸರಿಸಮನಾದಂಥ ವಿದ್ಯೆಯನ್ನು ಈ ನಾಡಿನ ಪ್ರತಿ ಕುಟುಂಬಕ್ಕೆ ಕೊಡಬೇಕು ಅಂತಕ್ಕಂಥದ್ದು ಇನ್ನು ಆಸ್ಪತ್ರೆಗಳಿಗೆ ಬಂದಾಗ ಆಸ್ಪತ್ರೆಗಳ ವಿಷಯದಲ್ಲಿ 1 ನಿಮಿಷ. ಇವತ್ತು ಈ ರಾಜ್ಯದಲ್ಲಿ ಹಲವಾರು ಕಡೆ ಪ್ರೈಮರಿ ಹೆಲ್ತ್ ಸೆಂಟರ್ಗಳನ್ನು ಕಟ್ಟಿದ್ದಾರೆ, ಆದರೆ ಡಾಕ್ಟರ್ಗಳಿಲ್ಲ, ಸಿಬ್ಬಂದಿಗಳಿರೋದಿಲ್ಲ. ಮೊನ್ನೆ ನಾನು ಮಧುಗಿರಿಯಲ್ಲಿ ಏನೋ ಒಂದು ಭಾಷಣವನ್ನು ಮಾಡ್ತಾ ಇದ್ದಾಗ ಅಲ್ಲಿ ಒಂದು ಮಗು ನೀರಿಗೆ ಬಿದ್ದಿದೆ ಅಂತ ಹೇಳಿ ಆಸ್ಪತ್ರೆಗೆ ಹೋಗಿ ಆಸ್ಪತ್ರೆಯಲ್ಲಿ 2 ಡಾಕ್ಟರ್ಗಳು ಇಲ್ಲದೆ ಆ ಮಗುವಿನ ಪ್ರಾಣ ಹೋಗಿತ್ತು. ಆ ಮಗುವಿನ ಆ ಶವವನ್ನು ನಮ್ಮ ಸಭೆಗೆ ತೆಗೆದುಕೊಂಡು ಬಂದಂಥ ದೃಶ್ಯ ಏನಿದೆ ಇವತ್ತು ನನ್ನ ಕಣ್ಣು ಮುಂದೆ ಇದೆ. ಅದರಿಂದಲೇ ಮತ್ತು ತುಮಕೂರು ನಗರದಲ್ಲಿ ಒಬ್ಬ ಕೂಲಿ ಕಾರ್ಮಿಕ ಹೆಣ್ಣು ಮಗಳು, ಅದ ಸಹಕಾರಿ ಬ್ಯಾಂಕಿಂದ ಹೇಳ್ತೀನಿ, ಕೂಲಿ ಕಾರ್ಮಿಕ ಹೆಣ್ಣು ಮಗಳು ಯಾವೊಂದು ಹೆರಿಗೆಯಿಂದ ಕೆಲಸ ಮಾಡ್ತಕ್ಕಂಥ ಕಠಿಣವಾದಂಥ ಅವರಿಗೆ ಡೈರೆಕ್ಷನ್ ಕೊಡ್ತೇವೆ. ಆ 3 ವೈದ್ಯರು ಮತ್ತು 30 ಜನ ಸಿಬ್ಬಂದಿಗಳು, ನರ್ಸ್ಗಳು, ಕಾಂಪೌಂಡರ್ಗಳು, ಅಸಿಸ್ಟೆಂಟ್ಗಳನ್ನು
ಲ್ಯಾಬ್ ಟೆಕ್ನಿಷಿಯನ್ಗಳನ್ನು ನಾವೇನು ಅಪಾಯಿಂಟ್ ಮಾಡಬೇಕು, ಆ 6,000 ಗ್ರಾಮ ಪಂಚಾಯತಿ ಕೇಂದ್ರದಲ್ಲೂ ಈ ರೀತಿಯ ವ್ಯವಸ್ಥೆಗಳನ್ನು ಮಾಡಿ ನೀವು ತುಮಕೂರಿಗೂ ಮತ್ತಿನ್ನೆಲ್ಲ ಹೋಗಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಗ್ರಾಮಗಳಲ್ಲೇ ನಿಮಗೆ ಸಂಪೂರ್ಣವಂತ ಆರೋಗ್ಯಕ್ಕೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ಅದಷ್ಟೇ ಅಲ್ಲ, ಈ ಒಂದು ಸಂದರ್ಭದಲ್ಲಿ ರಾಜ್ಯದ ಹಲವಾರು ಪ್ರದೇಶಗಳಿಂದ ನನ್ನ ಹತ್ರ ಬರ್ತಕ್ಕಂಥ ಹಲವಾರು ಬಡ ಕುಟುಂಬಗಳ ಮಕ್ಕಳ ಒಂದು ಕಾಯಿಲೆಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತಕ್ಕಂಥ ಒಂದು ಕಾಯಿಲೆ 35-40 ಲಕ್ಷ ರೂಪಾಯಿಗಳನ್ನು ಖಾಸಗಿ ಆಸ್ಪತ್ರೆಗಳಲ್ಲಿ ಕೇಳ್ತಾರೆ. ಸರ್ಕಾರದ ಆಸ್ಪತ್ರೆಯಲ್ಲಿ ಇವತ್ತಿನವರೆಗೆ ಅದಕ್ಕೆ ಚಿಕಿತ್ಸೆ ಇರಲಿಲ್ಲ. ನಾನು ಮೊನ್ನೆ ಮುಖ್ಯಮಂತ್ರಿ ಆದಾಗ ಬೆಂಗಳೂರಿನ ಕಿದ್ವಾಯಿನ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ 12 ಕೋಟಿ ವೆಚ್ಚದಲ್ಲಿ ಆ ಒಂದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಆಪರೇಷನ್ಗೆ ಒಂದು ಯೂನಿಟನ್ನು ಪ್ರಾರಂಭ ಮಾಡಿಸಿದ್ದೇನೆ. ಹಾಗೂ ಅಲ್ಲಿಯ ಒಂದು ವ್ಯವಸ್ಥೆಯೊಳಗೆ ಈ ಒಂದು ಕಾಯಿಲೆಗೆ ಒಳಗಾದಂಥ ಎಲ್ಲರಿಗೂ ಇನ್ನೂ ಚಿಕಿತ್ಸೆ ಪ್ರಾರಂಭ ಮಾಡಿಲ್ಲ ಅವರು. ಇಂಥ ಒಂದು ಪರಿಸ್ಥಿತಿನಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗ್ತಕ್ಕಂಥವ್ರು ಇಲ್ಲಿ ಹಲವಾರು ಜನ ಇದ್ದೀರಿ. ಹಲವಾರು ಕುಟುಂಬದಲ್ಲಿ 8 ಲಕ್ಷ 10 ಲಕ್ಷ ಕಳೆದಿದ್ದೀರಿ. ಹೃದಯದ ಕಾಯಿಲೆ ಬಂದಾಗ 5 ಲಕ್ಷ 6 ಲಕ್ಷ ದುಡ್ಡನ್ನು ನೀವು ಕೊಡಬೇಕು. ಇಂಥ ಪರಿಸ್ಥಿತಿನಲ್ಲಿ ನಿಮ್ಮ ಹತ್ರ ದುಡ್ಡು ಇಲ್ಲದೆ ಇದ್ದಾಗ ಒಂದು ಘಟನೆ ಸುಮ್ಮನೆ ನಿಮಗೊಂದು ಉದಾಹರಣೆ ನಾನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಸೈಲೆಂಟಾಗಿ ಒಂದು 15-20 ನಿಮಿಷ ನಾವು ನನ್ನ ಸೂಕ್ಷ್ಮವಾದ ಮಾತುಗಳನ್ನು ಕೇಳಬೇಕು ಅಂತಕ್ಕಂಥ ಮನವಿ ಮಾಡ್ತೇನೆ. ಈ ಒಂದು ರಥಯಾತ್ರೆಯ ಉದ್ದೇಶ ಯಾವ ಒಂದು ಕೋವಿಡ್ನ ಅನಾಹುತಗಳಾಗಿತ್ತು 2 ವರ್ಷಗಳ ಹಿಂದೆ, ಆ ಕೋವಿಡ್ನ ಅನಾಹುತಗಳಾದಾಗ ರಾಜ್ಯದ ಸರ್ಕಾರದ ಹಲವಾರು ಆಸ್ಪತ್ರೆಗಳಲ್ಲಿ ಬಡ ಕುಟುಂಬಗಳು ಆತಂಕದಲ್ಲಿ, ಆ ಕುಟುಂಬದಲ್ಲಿ ರೋಗಕ್ಕೆ ತುತ್ತಾದಂಥವ್ರನ್ನ ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋದಾಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾಸಿಗೆಗಳಿಲ್ಲ, ವೆಂಟಿಲೇಟರ್ ಇಲ್ಲ, ಆಕ್ಸಿಜನ್ ಇಲ್ಲ, ಈ ರೀತಿಯ ಸಬೂಬುಗಳಿಲ್ಲ. ಈ ನಾಡಿನ ಜನತೆಯ ಜೊತೆ ಚೆಲ್ಲಾಟ ಆಡಿದಂಥ ಸರ್ಕಾರ ಇರ್ತಕ್ಕಂಥ ಸರ್ಕಾರ. ಈ ಒಂದು ಕೋವಿಡ್ನ ಅನಾಹುತಗಳಾದಾಗ ಯಾವೊಂದು ಜನರಿಗೆ ರಕ್ಷಣೆ ಕೊಡಬೇಕಾದಂಥ ಸರ್ಕಾರ, ರಕ್ಷಣೆಯನ್ನು ಕೊಡಬೇಕಂತ ಸರ್ಕಾರ ರೈತರ ಬಡವರ ಹೆಸರಿನಲ್ಲೂ ಸಹ ಹಣ ಲೂಟಿ ಮಾಡಿದಂಥದ್ದು. ಆಸ್ಪತ್ರೆಗಳಿಗೆ ಔಷಧಿ ಸಾಮಗ್ರಿಗಳನ್ನು ಕೊಡ್ತಕ್ಕಂಥದ್ರಲ್ಲೂ ಲೂಟಿ ಮಾಡಿದ್ರು ಅಂತಕ್ಕಂಥದ್ದನ್ನು ವಿರೋಧ ಪಕ್ಷಗಳು ಮಾತನಾಡ್ತವೆ. ಇವತ್ತು ನಾನು ಅದರ ಬಗ್ಗೆ ಹೆಚ್ಚಿನ ಸಮಯ ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ. ಮತ್ತು ಆ ಸಂದರ್ಭದಲ್ಲಿ ನಮ್ಮ ರೈತರು ಬೆಳೆದಂಥ ಬೆಳೆ ಮಾರಾಟ ಮಾಡೋಕ್ಕಾಗಲಿಲ್ಲ, ಲಾಕ್ಡೌನ್ ಮಾಡಿ ಮಾರಾಟ ಮಾಡೋಕ್ಕಾಗಲಿಲ್ಲ. ನಮ್ಮ ರೈತರುಗಳು ಒಂದು ರೀತಿ ಸಂಕಷ್ಟಕ್ಕೆ ಒಳಗಾದ್ರಿ. ಸರ್ಕಾರದ ನಿರ್ಲಕ್ಷ್ಯದಿಂದ ಸಾವಿರಾರು ಕುಟುಂಬಗಳಲ್ಲಿ ಸಾವು ನೋವುಗಳೇನಾಗಿದೆ. ಆ ಸಾವು ನೋವುಗಳಿಂದ ಹಲವಾರು ಕುಟುಂಬದಲ್ಲಿ ದುಡಿಮೆ ಮಾಡ್ತಕ್ಕಂಥವರು 2 ಕಿಲೋಮೀಟರ್ ಆಸ್ಪತ್ರೆ ಹೋಗ್ಬೇಕು. ದಯವಿಟ್ಟು ನಾನು ಹೇಳೋದು ಅದಕ್ಕೆ ಕೇಳಬೇಕು ಸಮಾಧಾನವಾಗಿ. ಯಾಕೆ ನೀವೆಲ್ಲ ಬಂದ್ರಿ ಇಲ್ಲಿ, ಯಾಕೆ ಬಂದಿದ್ದೀರಿ ದಯವಿಟ್ಟು ಹೇಳಿ. ನನಗೋಸ್ಕರ ನೋಡಿ ಅಲ್ಲೆಲ್ಲ ಸಮಾಧಾನವಾಗಿ ಕೇಳ್ತಾ ಅವ್ರೆ. ಇಲ್ಲಿ ವಾಹನದ ಮುಂದೆ ನಿಂತಾರೆ, ನಿಮ್ಮದು ಗಲಾಟೆ, ಎಲ್ಲ ಸೈಲೆಂಟ್ ಆಗಿದ್ದಾರೆ. ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತಾರೆ.
ಮಾಡುತ್ತೆ ಇಂಥ ಪದ್ಧತಿಗೆ ಜೈ 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 ಜೈ